ನೆರವೇರಿಸಿಕೊಡುವಂತೆ ತಲಪಾಡಿ ದೇವಿಪುರ ಅಂಗನವಾಡಿ ಕೇಂದ್ರದ ಪುಟಾಣಿಗಳನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಶ್ರೀಮತಿ ಧನಲಕ್ಷ್ಮಿ ಇವರು ಕೂಡ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸಹಕಾರ ತುಂಬು ಹೃದಯದ ಸಹಕಾರ ನೀಡಿ ಈ ಒಂದು ಸಭಾಂಗಣವನ್ನು ನಮಗೆ ಉಚಿತವಾಗಿ ನೀಡಿದಂಥ ನೂರ್ ಮಹಲ್ನ ಮಾಲಕರು ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಕ್ಕಳನ್ನು ಹುರಿದುಂಬಿಸಿ ಮಕ್ಕಳನ್ನು ಇಲ್ಲಿಗೆ ಕರೆತಂದಂಥ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಹಾಗೂ ಮಕ್ಕಳ ಪೋಷಕರು ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಉದ್ಘಾಟಿಸುವಂತೆ ವೇದಿಕೆಯಲ್ಲಿರುವ ಜಿಲ್ಲಾ ಪಂಚಾಯತ್ ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜನರಿಗೆ ಬೇಕಾದಷ್ಟು ಯೋಜನೆಗಳನ್ನು ಇವತ್ತು ಜಾರಿಗೆ ತರ್ತಾ ಇದೆ. ಆದರೆ ನಾವು ಫಲಾನುಭವಿಗಳ ಆ ಯೋಜನೆಗಳನ್ನು ಅನುಷ್ಠಾನ ಮಾಡುವಲ್ಲಿ ಮತ್ತು ಪಡೆಯುವಲ್ಲಿ ಎಷ್ಟೋ ಸಲ ನೇರವಾಗಿ ಜನಪ್ರತಿನಿಧಿಗಳನ್ನು ಮತ್ತು ಅಧಿಕಾರಿಗಳನ್ನು ದೂರುವಲ್ಲಿ ನಂಬರ್ 1 ಜನಗಳಾಗಿ ಇವತ್ತು ಬಿಟ್ಕೊಂಡಿದ್ದೇವೆ. ಯಾಕಂತೇಳಿದರೆ ಯಾವುದೇ ಯೋಜನೆಗಳನ್ನು ಅನುಷ್ಠಾನ ಮಾಡುವಾಗ ಅದಕ್ಕೆ ಅದರದ್ದೇ ಆದಂಥ ಬದ್ಧತೆಗಳಿರ್ತದೆ. ಇವತ್ತು ವಿಶೇಷವಾಗಿ ನಾವಿಲ್ಲಿ ಬರುವಾಗ ಒಂದು ಬೀದಿ ನಾಟಕ ಆಗ್ತಾ ಇತ್ತು. ಅದರಲ್ಲಿ ಭಾಳಷ್ಟು ಸಂದೇಶಗಳನ್ನು ಕೊಡ್ತಾ ಇದ್ರು. ಅದು ಎಷ್ಟು ಜನರಿಗೆ ಹೇಗೆ ಅರ್ಥ ಆಯಿತೋ ಗೊತ್ತಿಲ್ಲ. ಅದರ ಅತ್ಯುತ್ತಮವಾದಂಥ ಸುಲಭ ಉಪಾಯ ಇವತ್ತು IEC ಮೆಟೀರಿಯಲಲ್ಲಿ ನಾವು ಹೇಳುವಂಥದ್ದು ಬೀದಿ ನಾಟಕ. ಆದರೆ ಇವತ್ತು ತಾನೇ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಆಯುಷ್ಮಾನ್ ಭಾರತ್ ಬಹುಶಃ ನವೆಂಬರ್ ಈ ತಿಂಗಳಲ್ಲೇ ನಮ್ಮ ರಾಜ್ಯದಲ್ಲೇ ಲಾಂಚ್ ಆಗೋ ಬಗ್ಗೆ ಇತ್ತು. ಅದರ ಬಗ್ಗೆ ನಮಗೂ ಕೂಡ ಸಂಪೂರ್ಣವಾಗಿ ಬಂದಿಲ್ಲ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ನಮ್ಮ ಡಾಕ್ಟರ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಸರಿಯಾದ ಮಾಹಿತಿಯನ್ನು ತಗೊಳ್ಳಿ. ಯಾಕಂತೇಳಿದರೆ ಇತ್ತೀಚೆಗೆ ಬಂದಂತಹ ಬೇರೆ ಯೋಜನೆಗಳನ್ನು ಅರ್ಧಂಬರ್ಧ ಮಾಹಿತಿ ಪಡ್ಕೊಂಡು ಏನೋ ಒಂದು ಡೊಂಬಾಚಾರಕ್ಕೆ ಮಾಡಿದ್ದಾರೆ ಅಂತೇಳಿ ದಯವಿಟ್ಟು ತಿಳ್ಕೊಳ್ಬೇಡಿ. ನಿಮ್ಮಲ್ಲಿ ಸೂಕ್ತವಾದಂಥ ದಾಖಲಾತಿಗಳಿದ್ದು ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀವು ಪಡ್ಕೊಂಡ್ರೆ ಆ ಯೋಜನೆಗಳನ್ನು ನೀವು ತಗೊಳ್ಬೋದು ಎಂದು ಹೇಳ್ತಾ, ವಿಶೇಷವಾಗಿ ಇವತ್ತು ಅಂಗನವಾಡಿ ಕಾರ್ಯಕರ್ತರೊಂದು ಗ್ರಾಮದ ಬೆನ್ನೆಲುಬು ಅಂತ ಹೇಳ್ತೇವೆ. ನಿಮಗೆ ಎಲ್ಲಿ ಹೋಗಲಿ ಅದು ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಯಾರಲ್ಲಿ ಕೂಡ ಸರಿಯಾಗಿ ಮಾಹಿತಿ ಸಿಗದಿದ್ದಂಥ ಸಂದರ್ಭದಲ್ಲಿ A to Z
ಟಾಪ್ ಟು ಬಾಟಮ್ ಅಂತ ಏನು ಹೇಳ್ತೇವ ಎಲ್ಲ ಮಾಹಿತಿಗಳನ್ನು ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಮೇಲ್ವಿಚಾರಕರಿರ್ಬೋದು, ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಇದನ್ನು ತಗೊಳ್ಳಿ. ಬಹುಶಃ ಪುಟ್ಟ ಮಕ್ಕಳ ಪ್ರಾರ್ಥನೆ ಎಷ್ಟು ಚೆನ್ನಾಗಿ ಹಾಡಿದ್ರು ಅಂತ ಹೇಳಿದರೆ ಅವರದ್ದೇ ಆದಂಥ ಒಂದು ಸ್ವರ್ಗವನ್ನು ಇಲ್ಲಿ ಮಾಡಿದರು. ಅಂಥ ಒಂದು ಪುಟಾಣಿ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡೋದ್ರಲ್ಲಿ ನಿಮ್ಮೆಲ್ಲರ ಪಾತ್ರ ಯಾವಾಗಲೂ ಇರಲಿ. ಮಕ್ಕಳು ಯಾವಾಗಲೂ ಕೂಡ ದೇವರ ಸಮಾನ. ನಾವು ಮಕ್ಕಳನ್ನು ಯಾವ ರೀತಿ ಬೆಳೆಸ್ತೇವೆ, ಸಂಸ್ಕಾರವನ್ನು ಕೊಡ್ತೇವೆ, ಹಾಗೆ ಮಕ್ಕಳು ಬೆಳೀತಾರೆ ವಿನಃ ಬೇಕಾಬಿಟ್ಟು ಬೆಳೆಯುವುದಿಲ್ಲ. ಅಂಥ ಎಲ್ಲ ಮಕ್ಕಳು ಸಂಸ್ಕಾರಯುತವಾಗಿ ಬಾಳಿ ಈ ಸಮಾಜಕ್ಕೆ ಭದ್ರ ಬುನಾದಿ ಆಗಲಿ ಎಂಬ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಎಲ್ರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಧ್ಯೇಯ ನುಡಿಯೊಂದಿಗೆ ನಮ್ಮೆಲ್ಲರನ್ನು ಹುರಿದುಂಬಿಸಿದ ಧನಲಕ್ಷ್ಮಿ ಮೇಡಮ್ ಅವರಿಗೆ ಪ್ರೀತಿಪೂರ್ವಕ ನಮನಗಳು. ಮೇಡಮ್, ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಆಯುಷ್ಮಾನ್ ಭಾರತ್ ಇದರ ಬಗ್ಗೆ ನೋಡಲ್ ಅಧಿಕಾರಿಯಾಗಿ ಆಗಮಿಸಿರುವಂಥ ಶ್ರೀಯುತ ರತ್ನಾಕರ್ ಸರ್ ಅವರು ಮಾಹಿತಿಯನ್ನು, ಡಾಕ್ಟರ್ ರತ್ನಾಕರ್ ಸರ್ ಮಾಹಿತಿಯನ್ನು ನೀಡಬೇಕೆಂದು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳಿ. ಎಷ್ಟೋ ಜನ ಚಿಕಿತ್ಸೆಗೆ ದುಡ್ಡಿಲ್ಲದೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಆದರೆ ಇವತ್ತು ಈ ಸ್ಕೀಮನ್ನು ನೋಡಿದರೆ ಯಾರು ಎಂಥ ಕಾಯಿಲೆ ಬಂದರೂ ಸಹ ಹೆದರುವಂಥ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ನೀವು ಮಾಡಬೇಕಾಗಿದ್ದಿಷ್ಟೇ, ಮೊದಲಿಗೆ ನೀವು ಆಧಾರ್ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಫಸ್ಟು ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇರಬೇಕಾಗತ್ತೆ. ಜೊತೆಯಲ್ಲಿ ನಿಮ್ಮ ರೇಷನ್ ಕಾರ್ಡ್. ನಿಮಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬಂದಾವಾಗ ಮೊದಲಿಗೆ ನೀವು ಹೋಗಬೇಕಾಗಿದ್ದು ಸರ್ಕಾರಿ ಆಸ್ಪತ್ರೆಗೆ. ಸರ್ಕಾರಿ ಆಸ್ಪತ್ರೆಗೆ ಹೋದ ನೋಡಿ, ಈಗ ಎಷ್ಟೋ ಕಡೆ ನಮ್ಮಲ್ಲಿ ಕೇಳ್ತಾರೆ, ನಮಗೆ ಕಾರ್ಡ್ ಬೇಕು, ಕಾರ್ಡ್ ಬೇಕು, ಕಾರ್ಡ್ ಬೇಕು ಅಂತ. ಆದರೆ ಈ ಸ್ಕೀಮ್ನಲ್ಲಿ ಬರೀ ಕಾರ್ಡ್ ಇಟ್ಕೊಂಡು ನಿಮಗೆ ಏನು ಪ್ರಯೋಜನ ಆಗೋದಿಲ್ಲ. ನಿಮಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬಂದಾವಾಗ ಮೊದಲು ಸರ್ಕಾರಿ ಆಸ್ಪತ್ರೆಗೆ, ಲೈಕ್ ವೆನ್ಲಾಕ್ ಆಸ್ಪತ್ರೆಗೆ ನೀವು ಹೋಗಬೇಕಾಗತ್ತೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಯಾರಿಗಾದ್ರೂ ಒಬ್ಬರಿಗೆ ಹುಷಾರಿಲ್ಲ ಅಂತೇಳಿ ಹಾರ್ಟಿನ ಪ್ರಾಬ್ಲಮ್ ಆಗಿರುತ್ತದೆ, ಹೃದಯದ ಪ್ರಾಬ್ಲಮ್ಗಳು, ಅವರಿಗೆ ಬೈಪಾಸ್ ಸರ್ಜರಿ ಆಗಬೇಕು ಅಂತ ಮಾಡುವಾಗ ನೀವು ಡೈರೆಕ್ಟಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗದೆ ಡೈರೆಕ್ಟಾಗಿ ನೀವು AJ ಆಸ್ಪತ್ರೆ, KS ಹೆಗಡೆ ಆಸ್ಪತ್ರೆ, ಇಂಥ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ದುಡ್ಡು ನಮ್ಮ ಕಡೆಯಿಂದ ಸಿಗುವುದಿಲ್ಲ. ಆತ್ಮೀಯರೇ, ಕರೆಕ್ಟಾಗಿ ತಿಳ್ಕೊಳ್ಳಿ. ನೀವು ನಿಮಗೆ ಇಷ್ಟ ಬಂದ ಹಾಗೆ ಸರ್ ಇದು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ, ಸರ್ಜರಿ ಮಾಡಿಸ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ದುಡ್ಡು ಸಿಗುವುದಿಲ್ಲ. ಈ ಸ್ಕೀಮ್ ನಡೆಯಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ, ಮಕ್ಕಳು ಸುಮ್ಮನೆ ಕೂತ್ಕೊಳ್ಬೇಕು, ಮಕ್ಕಳು ಸುಮ್ಮನೆ ಕೂತ್ಕೊಳ್ಬೇಕು. ಇಲ್ಲಾಂದರೆ ನಮ್ಮ ಡಿಪಾರ್ಟ್ಮೆಂಟಿಂದ ಎಲ್ರಿಗೂ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಯಾರೂ ಮಾತಾಡಲಿಕ್ಕಿಲ್ಲ ಚಿಕ್ಕ ಮಕ್ಕಳು. ಮೊದಲಿಗೆ ನೀವು ಮಾಡಬೇಕಾಗಿದ್ದಿಷ್ಟೇ, ನಿಮ್ಮ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ತಗೊಂಡ್ಬಿಟ್ಟು ವೆನ್ಲಾಕ್ ಆಸ್ಪತ್ರೆಗೆ ಹೋಗಬೇಕು. ಅಲ್ಲಿ ನಿಮಗೆ ಚಿಕ್ಕ ಪುಟ್ಟದಾದಂಥ ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಾವು ಮಾಡಿಕೊಡ್ತೀವಿ. ಒಂದು ಉದಾಹರಣೆಗೆ ಹರ್ನಿಯಾ ಆಪರೇಷನ್ ಆಗಬೇಕಂತ ಹೇಳಿದರೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಾವು ಮಾಡಿಕೊಡ್ತೀವಿ. ಕೆಲವೊಂದು ಚಿಕ್ಕ ಪುಟ್ಟದ್ದು ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ನಾವು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕೊಡ್ತೀವಿ. ಆದರೆ ಕೆಲವರಿಗೆ ಕ್ಯಾನ್ಸರ್ ಇರ್ತದೆ ಅಂತ ಮಾಡುವ, ಕ್ಯಾನ್ಸರಿಗೆ ಬೇಕಾದಂಥ ಕೀಮೋಥೆರಪಿ ಅಂತ ಹೇಳಿ ನಾವು ಕರಿತೀವಿ. ಇಂಜೆಕ್ಷನ್ ಕೊಡುವಂಥದ್ದು, ರೇಡಿಯೋಥೆರಪಿ ಅಂತ ಲೈಟ್ ಹಾಕಿ ಆ ಜಾಗವನ್ನು ಸುಡುವಂಥದ್ದು, ಇಂಥ ಫ್ಯಾಸಿಲಿಟೀಸ್ಗಳು ನಮ್ಮಲ್ಲಿ ಇರುವುದಿಲ್ಲ. ಅಂಥ ಸಮಯದಲ್ಲಿ ನಾವು ಆಲ್ಮೋಸ್ಟ್ 34 ಆಸ್ಪತ್ರೆಗಳ ಜೊತೆಯಲ್ಲಿ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ಜಿಲ್ಲೆಯಲ್ಲಿ 34 ಖಾಸಗಿ ಆಸ್ಪತ್ರೆಗಳ ಜೊತೆಯಲ್ಲಿ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ನಿಮಗೆ ನಮ್ಮ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಗುವುದಿಲ್ಲ ಅಂತ ಹೇಳಿದರೆ ನಾವು ನಿಮಗೆ ಒಂದು ರೆಫರಲ್ ಲೆಟರ್ ಅಂತ ಕೊಡ್ತೀವಿ. ರೆಫರಲ್ ಕಾರ್ಡ್ ಅಂತ ಹೇಳ್ಬಿಟ್ಟು, ರೆಫರಲ್ ಕಾರ್ಡು ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡನ್ನು ಒಟ್ಟಿಗೆ ತಗೊಂಡು ನಿಮಗೆ ಯಾವ ಆಸ್ಪತ್ರೆ ಬೇಕು ಆ ಆಸ್ಪತ್ರೆಗೆ ನೀವು ಹೋಗಬೇಕಾಗ್ತದೆ. ಅಲ್ಲಿಗೆ ಹೋದಲ್ಲಿ ನಿಮಗೆ 5 ಲಕ್ಷದವರೆಗೆ ಒಂದು ಫ್ಯಾಮಿಲಿಯಲ್ಲಿ BPL ಕಾರ್ಡ್ ಇದ್ದರೆ ಒಂದು ಫ್ಯಾಮಿಲಿಯವರಿಗೆ 1 ವರ್ಷಕ್ಕೆ 5 ಲಕ್ಷದವರೆಗೆ ನಿಮಗೆ ಫ್ರೀ ಆಗ್ತದೆ. ಕರೆಕ್ಟಾಗಿ ತಿಳ್ಕೊಳ್ಳಿ. BPL ಕಾರ್ಡ್ ಇಲ್ಲದೇ ಇದ್ದರೆ, ಅಂತ್ಯೋದಯ ಅಥವಾ BPL ಕಾರ್ಡ್ ಇಲ್ಲದೇ ಇದ್ದರೆ ನೀವು 1 ಲಕ್ಷ ರೂಪಾಯಿ ಬಿಲ್ ಆದರೆ 70,000ವನ್ನು ನೀವು ಕಟ್ಟಬೇಕಾಗತ್ತೆ. 30,000 ಮಾತ್ರ ಫ್ರೀ ಆಗ್ತದೆ. ತಿಳ್ಕೊಳ್ಳಿ. BPL ಕಾರ್ಡ್ ಇದ್ದರೆ 5 ಲಕ್ಷದವರೆಗೆ
ಖಾಸಗಿ ಆಸ್ಪತ್ರೆಯಲ್ಲಿ ಫ್ರೀ ಆಗ್ತದೆ. BPL ಕಾರ್ಡ್ ಇಲ್ಲದೇ ಇದ್ದಲ್ಲಿ ನೀವು 70% ನೀವು ಹಣವನ್ನು ಕಟ್ಟಬೇಕಾಗತ್ತೆ, 30% ಮಾತ್ರ ಗೌರ್ಮೆಂಟ್ ಕಟ್ತದೆ. ಜೊತೆಯಲ್ಲಿ ನಿಮಗೆ ಅಲ್ಲಿ ಇರುವಾಗ ಬೇಕಾದಂಥ ಫುಡ್ಡು, ಆ ಕಡೆ ಈ ಕಡೆ ಹೋಗಲಿಕ್ಕೆ ನಿಮಗೆ ಆಂಬ್ಯುಲೆನ್ಸ್ ಬೇಕಾದರೆ ಅಥವಾ ಬೇರೆ ಖಾಸಗಿ ವಾಹನಗಳು ಬೇಕಾದರೆ, ಔಷಧಗಳು, ಇದು ಡಿಸ್ಚಾರ್ಜ್ ಸಮಯದಲ್ಲಿ ನಿಮಗೆ ಬೇಕಾದಂಥ ಔಷಧಗಳು, ಬೇರೆ ಏನಾದರೂ ಪ್ರಾಬ್ಲಮ್ಗಳಾದರೆ ಆಸ್ಪತ್ರೆ ಒಳಗಡೆ ಇದ್ದಾವಾಗ ಕಾಂಪ್ಲಿಕೇಶನ್ಸ್ ಆದರೆ ಅದಕ್ಕೂ ಬೇಕಾದಂಥ ಟ್ರೀಟ್ಮೆಂಟ್ಗಳನ್ನು ನಾವು ಈ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆ ಒಟ್ಟಿಗೆ ಇರುವಂಥ ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಫ್ರೀ ಮಾಡಿ ಕೊಡ್ತೀವಿ. ಇವತ್ತು ಬಹುಶಃ ನಮ್ಮ ಜಗನ್ನಾಥ್ ಅಂತ ಇದ್ದಾರೆ ಇದ್ರದ್ದು ಕೋಆರ್ಡಿನೇಟರ್. ಒಂದು ದಿನಕ್ಕೆ ಒಂದು 40ರಿಂದ 50 ಫೋನ್ಗಳು ಬರ್ತದೆ ಅವರಿಗೆ ಮಾಹಿತಿಯ ಕೊರತೆಯಿಂದಾಗಿ. ಜನರು ಏನು ಮಾಡ್ತಾರೆ, ಸೀದಾ ಹೋಗ್ತಾರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ, ದೊಡ್ಡ ಬಿಲ್ ಬಂದಾವಾಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನೋಡಿ, ಇನ್ನೊಂದು ವಿಚಾರ ಇದರಲ್ಲಿ ಏನಂತ ಹೇಳಿದರೆ, ಏನಾದರೂ ಎಮರ್ಜೆನ್ಸಿ ಬಂದರೆ ಸಡನ್ ಆಗಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ನೋಡ್ಕೊಳ್ಳುವ ಅಂಥ ಸಮಯದಲ್ಲಿ ಅವರು ಡೈರೆಕ್ಟಾಗಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಎಮರ್ಜೆನ್ಸಿಯಲ್ಲಿ ನೀವು ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದರೆ ಅಲ್ಲಿ ನಿಮಗೆ ಎಮರ್ಜೆನ್ಸಿ ಕೋಡ್ ಅಂತ ಇದೆ ನಮ್ಮದು, ಅಲ್ಲಿ ಕಂಪ್ಲೀಟ್ ಫ್ರೀ ಮಾಡ್ತೀವಿ ನಾವು. 5 ಲಕ್ಷದವರೆಗೆ ಅಲ್ಲಿಯೂ ಸಹ ಫ್ರೀ ಆಗ್ತದೆ. ಸೊ ನೀವು ಮಾಡಬೇಕಾಗಿದ್ದು ನಾನು ಹೇಳಿದಾಗೆ BPL ಕಾರ್ಡ್, ಆಧಾರ್ ಕಾರ್ಡು ತೆಗೆದುಕೊಂಡು ನಿಮಗೆ ಯಾವುದಾದ್ರೂ ಕಾಯಿಲೆ ಇದ್ದರೆ ಸರ್ಕಾರಿ ಆಸ್ಪತ್ರೆಗೆ ಮೊದಲು ಹೋಗಬೇಕು. ಎಮರ್ಜೆನ್ಸಿ ಸಮಯದಲ್ಲಿ ಮಾತ್ರ ನೀವು ಪ್ರೈವೇಟ್ ಆಸ್ಪತ್ರೆಗೆ ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾರೆ. ನಾವು ಇದರಲ್ಲಿ ಯಶಸ್ವಿ ಕೂಡ ಆಗ್ತಾ ಇದ್ದೇವೆ. ಆದರೆ ಇದರೊಟ್ಟಿಗೆ ಪ್ರಧಾನಮಂತ್ರಿಯವರ ಒಂದು ಕೆಲವು ಸಾಮಾಜಿಕ ಭದ್ರತೆ ಯೋಜನೆಗಳಿದೆ. ನಾನು ಪ್ರತಿ ಸಲ ಅಂಗನವಾಡಿ ಸ್ಕೂಲಿಗೆ ಹೋದಾಗ, ಸ್ವಸಹಾಯ ಸಂಘಕ್ಕೆ ಮೀಟಿಂಗ್ ಹೋದಾಗ ನಾನು ಹೇಳ್ತಾ ಇದ್ದೇನೆ. ಇವತ್ತು ಅದನ್ನು ಇನ್ನೊಮ್ಮೆ ನಾನು ಪುನರುಚ್ಚರಿಸುವುದಿಲ್ಲ, ನಿಮ್ಮ ಮೀಟಿಂಗ್ ಇದ್ದಾಗ ನಾನು ಕರೆದಾಗ ನಾನು ಬಂದುಕೊಂಡು ಅದನ್ನು ಹೇಳ್ತಾ ಇದ್ದೇನೆ. ಆದರೆ ಇವತ್ತು ಮುಖ್ಯವಾಗಿ ಸರ್ಕಾರದ ಯೋಜನೆಗಳಲ್ಲಿ ಸಾಮಾಜಿಕ ಭದ್ರತೆ 12 ರೂಪಾಯಿ ಇನ್ಸೂರ್ ಆಗಲಿ, 330 ರೂಪಾಯಿ ಇನ್ಸೂರ್ ಆಗಲಿ ಎಲ್ಲ ಇದೆ. ಅದನ್ನು ನಾವು ವ್ಯವಸ್ಥಿತವಾಗಿ ಆ ತಿಂಗಳಲ್ಲಿ, ಆ ವರ್ಷದಲ್ಲಿ ನಾವು ಅದನ್ನು ಬ್ಯಾಲೆನ್ಸ್ ಇಟ್ಟುಕೊಂಡು ಹೋದರೆ ನಮಗೆ ಅದರ ಒಂದು ಉಪಯೋಗ ನಮಗೆ ಸಿಗ್ತದೆ. ಅದೇ ರೀತಿ ಇವತ್ತು ಹಣದ ಚಲಾವಣೆಯನ್ನು ಸಂಪೂರ್ಣವಾಗಿ ನಿರ್ಧರಿಸಲು ಭಾಳಷ್ಟನ್ನು ತಿಳ್ಕೊಂಡಿದ್ದಾರೆ. ಇವತ್ತು ATM ಕಾರ್ಡ್ ಇರೋದು ನಮಗೆ ಬೇಕಾದಾಗ ಹಣ ತೆಗೆಯುವುದು. ಅದು ಇನ್ನು 2-3 ವರ್ಷ ಇಲ್ಲಿ ATM ಕೂಡ ಕಡಿಮೆ ಆಗುವ ವ್ಯವಸ್ಥೆ ಇದೆ. ನಾವು ಅದನ್ನು ಬೇರೆ ರೀತಿಯಲ್ಲಿ ಶಾಪಿಂಗಲ್ಲಿ ವ್ಯವಸ್ಥೆ ಮಾಡ್ಬೋದು. ಅದಕ್ಕೆ ATM ಕಾರ್ಡ್ 4 ನಂಬರ್ ನೆನಪಿಟ್ಟು ಕೊಡಲಿಕ್ಕೆ ಯಾರಿಗಾದ್ರೂ ಕಷ್ಟ ಇದ್ದರೆ ಅವರಿಗೆ ಬೆರಳಚ್ಚನ ವ್ಯವಸ್ಥೆ ಕೂಡ ಮಾಡ್ತಿದ್ದೇವೆ. ಯಾಕಂದರೆ ಆಧಾರ್ ಕಾರ್ಡ್ ಇವತ್ತು ಲಿಂಕ್ ಆಗ್ತಾ ಇದೆ, ಬೆರಳಚ್ಚನ ವ್ಯವಸ್ಥೆ ಮಾಡಿ ಎಲ್ಲ ಶಾಪಿನಲ್ಲಿ 10 ರೂಪಾಯಿ ಟೀ ಕುಡಿದ್ರೆ ಕೂಡ ನಾವು ಇನ್ನು ಕಾರ್ಡ್ ಸ್ವೈಪಿಂಗ್ ಮಾಡಿಕೊಂಡು ವ್ಯವಸ್ಥೆ. ಅದೃಷ್ಟ ಒಲಿತದೆ ನೋಡಿ ಬರುವ ಮೇಡಮ್ ಅವರು ಆರಿಸ್ತಾ ಇದ್ದಾರೆ. ಬಗಂಬಿಲ ಅಂಗನವಾಡಿ ಕೇಂದ್ರದ ಪುಟಾಣಿ ತನುಶ್ರೀ ಸುಂದರ ಬರವಣಿಗೆಯ ಸ್ಪರ್ಧೆ ಮತ್ತು ಅಭಿನಯ ಗೀತೆ 5 ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಕೂಡ ನಾವು ಬಹುಮಾನವನ್ನು ವಿತರಿಸಲಿಕ್ಕಿದ್ದೇವೆ. ಇಂದು ಎಲ್ಲ ಮಕ್ಕಳ ಚೀಟಿಯನ್ನು ಹಾಕಿ ಅದೃಷ್ಟ ಮಗು ಆಯ್ಕೆ ಮಾಡಿದಾಗ ತನುಶ್ರೀ ಮಗು ಆಯ್ಕೆಗೊಂಡಿರ್ತದೆ. ಈ ತನುಶ್ರೀ ಮಗುವಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಧನಲಕ್ಷ್ಮಿ ಮೇಡಮ್ ಅವರು ಮಗುವನ್ನು ಅಭಿನಂದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೃಷ್ಟ ಲಕ್ಷ್ಮಿ ತನುಶ್ರೀ ಮಗುವಿಗೆ ಮುಂದಿನ ಭವಿಷ್ಯದಲ್ಲಿ ಹಲವಾರು ಅದೃಷ್ಟ ಒದಗಿ ಬರಲಿ. ಧನಲಕ್ಷ್ಮಿಯವರ ಹಾಗೆ ಆ ಮಗು ಕೂಡ ಧನಲಕ್ಷ್ಮಿ ಆಗಲಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ನಡೆಯುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ ನಮ್ಮ ಅಧ್ಯಕ್ಷರಿಗೆ ಮತ್ತು ನನಗೆ ಬೇರೆ ಬೇರೆ ಹಾಸ್ಪಿಟಲಲ್ಲಿ ಕೆಲವರು ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅಡ್ಮಿಟ್ ಆಗಿ ಬಿಲ್ ಆಗುವಾಗ ಅಧ್ಯಕ್ಷರ ಅವರ ಹತ್ರ ಮಾತಾಡಿ ಇವರ ಹತ್ರ ಮಾತಾಡಿ ನನಗೆ ಬಿಲ್ ಕಡಿಮೆ ಮಾಡಿ ನನ್ನ ಹತ್ರ ಕಟ್ಟಲಿಕ್ಕೆ ಹಣ ಇಲ್ಲ ಅನ್ನುವಂಥ ಎಲ್ಲ ಫೈನಲ್ ಆದ ನಂತರ ಹೇಳ್ತಾರೆ. ಅದಕ್ಕೋಸ್ಕರ ಇಂಥ ಒಂದು ಸರ್ಕಾರದಿಂದ ಸಿಗುವಂಥ ಸೌಲಭ್ಯವನ್ನು ನಾವು ನಮ್ಮ ಗಮನವನ್ನು ಇಟ್ಟು ಅದಕ್ಕೆ ಈಗ ಅವರು ಕೆಲವು ಅದಕ್ಕೆ ಬೇಕಾಗುವಂಥ ಕೆಲವು ದಾಖಲೆಗಳನ್ನು ಹೇಳಿದರು. ಇನ್ನೂ ಕೆಲವರ ಹತ್ರ ರೇಷನ್ ಕಾರ್ಡ್ ಮಾಡಲಿಲ್ಲ, ಕೆಲವರು ಆಧಾರ್ ಕಾರ್ಡ್ ಮಾಡಲಿಲ್ಲ.
ನಮಗೆ ಸೌಖ್ಯ ಇಲ್ಲದಾಗ ನಾವು ಅಡ್ಮಿಟ್ ಆದ ನಂತರ ನನಗೆ ಆಧಾರ್ ಕಾರ್ಡ್ ಇಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತ ಕೆಲವರು ಹೆಚ್ಚಿನವರು ಬಂದು ಅದನ್ನೇ ಹೇಳುವುದು. ಅದಕ್ಕಿಂತ ಮುಂಚೆ ಈಗಾಗಲೇ ಅದು ನವೆಂಬರ್ ತಿಂಗಳಲ್ಲಿ ನಮ್ಮ ಇಲ್ಲಿ ಚಾಲನೆ ಆಗಿದೆ ಆಯುಷ್ಮಾನ್ ಭಾರತ್. ಅದನ್ನು ನಮಗೆ ಅದಕ್ಕೆ ಯಾವುದೆಲ್ಲ ದಾಖಲೆ ಬೇಕು ಆ ದಾಖಲೆಯನ್ನು ಈಗಲಿಂದಲೇ ಸಿದ್ಧ ಮಾಡಿ, ನಮಗೆ ಯಾವಾಗ ಏನಾಗ್ತದೆ ಅಂತ ಮನುಷ್ಯರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತಿದ್ದವ ನಾಳೆ ಏನಾಗ್ತದೆ, ನಾಳೆ ಈಗ ಅರ್ಧ ಗಂಟೆಯಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೆ ಬೇಕಾಗುವಂಥ ಎಲ್ಲ ಸೌಕರ್ಯವನ್ನು ನಮಗೆ ಸರ್ಕಾರ ನಮಗೆ ನೀಡ್ತಾ ಇದೆ. ಅದನ್ನು ನಾವು ಉಪಯೋಗಿಸುವಂಥ ಆಗಬೇಕು. ಅದರ ಒಟ್ಟಿಗೆ ನಮ್ಮ ಪರಿಸರದಲ್ಲಿ ಇರುವವರಿಗೂ ಕೂಡ ನಾವು ತಿಳಿಸಿದರೆ ಇದೊಂದು ನಮಗೆ ಒಳ್ಳೆಯ ಒಂದು ಯೋಜನೆಯಾಗಿ ಆಗ್ತದೆ. ಇದರ ಸೌಭಾಗ್ಯವನ್ನು ಎಲ್ಲರೂ ಪಡೆಯಲು ಸರ್ಕಾರದ ಎಲ್ಲ ವರ್ಗದ ಜನರಿಗೂ ಕೂಡ ಆರೋಗ್ಯ ಸೌಲಭ್ಯವನ್ನು ಒದಗಿಸಿಕೊಡಬೇಕು ಅಂತೇಳಿ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಜಾರಿಗೊಳಿಸಿದರು. ಸುಮಾರು 1539 ಚಿಕಿತ್ಸೆಗಳಿಗೆ 2011ರಲ್ಲಿ ಯಾರು ಸಾಮಾಜಿಕ ಮತ್ತು ಆರ್ಥಿಕ ಗಣತಿಯಲ್ಲಿ ನೋಂದಾವಣೆಗೊಂಡಿರ್ತಾರೋ ಅವರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ 5 ಲಕ್ಷದವರೆಗೆ ಚಿಕಿತ್ಸೆ ಸೌಲಭ್ಯವನ್ನು ಒದಗಿಸಿಕೊಡುವುದು ಆ ಯೋಜನೆಯ ಉದ್ದೇಶವಾಗಿತ್ತು. ದೇಶದಲ್ಲಿ 10 ರಾಜ್ಯಗಳಲ್ಲಿ ಮೊದಲನೇ ಹಂತದಲ್ಲಿ ಈ ಯೋಜನೆ ಜಾರಿಗೆ ಬಂದು, ಎರಡನೇ ಹಂತದಲ್ಲಿ ಇನ್ನೊಂದಷ್ಟು 10 ರಾಜ್ಯಗಳಲ್ಲಿ ಈ ಯೋಜನೆ ಜಾರಿಗೊಂಡಿದೆ. ಕರ್ನಾಟಕದಲ್ಲಿಯೂ ಕೂಡ ಮೊನ್ನೆ ಅಕ್ಟೋಬರ್ 30ರಲ್ಲಿ ಯೋಜನೆಯನ್ನು ಅಧಿಕೃತವಾಗಿ ಚಾಲನೆಗೊಳಿಸಿದ್ದಾರೆ. ಈ ಯೋಜನೆಯ ಮುಖಾಂತರ ಎಲ್ಲ ವರ್ಗದ ಜನರಿಗೂ ಕೂಡ ಆರೋಗ್ಯವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಿದ್ದಾರೆ. ಇದಕ್ಕಿಂತ ಮೊದಲು ಇದ್ದಂಥ ಕರ್ನಾಟಕದ ಆರೋಗ್ಯ ಕರ್ನಾಟಕ ಯೋಜನೆ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆ ಒಟ್ಟಿಗೆ ಒಂದೇ ಸಂಯೋಜನೆಗೊಳಿಸಿ ಸುಮಾರು 1614 ಕಾಯಿಲೆಗಳಿಗೆ BPL ಕಾರ್ಡ್ದಾರರಿಗೆ 5 ಲಕ್ಷದವರೆಗೆ ಚಿಕಿತ್ಸಾ ಸೌಲಭ್ಯವನ್ನು, APL ಕಾರ್ಡ್ದಾರರಿಗೆ ಸುಮಾರು 1.5 ಲಕ್ಷದವರೆಗೆ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಿಕೊಡೋದು ಈ ಯೋಜನೆ ಅಡಿಯಲ್ಲಿರುವಂಥ ಉದ್ದೇಶ. ನಾವು ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕಾದ್ದೇನೆಂದರೆ, ಕಾಯಿಲೆಯಲ್ಲಿ ನಾವು ಒಂದು 3 ರೀತಿಯಲ್ಲಿ ವಿಭಾಗ ಮಾಡ್ತಾ ಹೋಗ್ಬೋದು. ಒಂದು ಸಾಂಕ್ರಾಮಿಕ ರೋಗಗಳು, ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳು, ಮತ್ತು ಶಸ್ತ್ರಚಿಕಿತ್ಸೆಗಳು ಮತ್ತು ಆರೈಕೆ ಅಂತೇಳಿ. ನಮ್ಮಲ್ಲಿ ಸಾಂಕ್ರಾಮಿಕ ರೋಗಗಳು ಬಂದಾಗ ಸಾಂಕ್ರಾಮಿಕ ರೋಗಗಳಿಗೆ ಬೇಕಾದ ಚಿಕಿತ್ಸೆಗಳು ಎಲ್ಲ ಕಡೆ ನಮಗೆ ಸಿಗುತ್ತೆ. ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಹೇಳಬೇಕು ಅಂತೇನಿಲ್ಲ, ಪ್ರತಿ ವರ್ಷ ನಾವು ಪತ್ರಿಕೆಗಳಲ್ಲಿ TVಯಲ್ಲಿ ನೋಡ್ತಾ ಇದ್ದೇವೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ. ಸಾಂಕ್ರಾಮಿಕವಲ್ಲದ ರೋಗಗಳು ಯಾವುದು ಅಂತ ಹೇಳಿದರೆ, ಒಂದು ಅಧಿಕ ರಕ್ತದ ಒತ್ತಡ ಇರ್ಬೋದು, ಅಥವಾ ಮಧುಮೇಹ ಇರ್ಬೋದು, ಅಥವಾ ಇನ್ನೊಂದು ಗರ್ಭಕೊರಳಿನ ಕ್ಯಾನ್ಸರ್ ಇರ್ಬೋದು. ಈ ರೀತಿ 3 ರೀತಿಯಾಗಿ ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಹೇಳ್ತೇವೆ. 3ನೇದ್ದು ಶಸ್ತ್ರಚಿಕಿತ್ಸೆ ಮತ್ತು ಆರೈಕೆ ಸೌಲಭ್ಯಗಳು ಅಂತ ಹೇಳಿ. ಯಾವುದು ಸಾಂಕ್ರಾಮಿಕವಲ್ಲದ ರೋಗಗಳನ್ನು ನಾವು ತಡೆಗಟ್ಟಲಿಕ್ಕೆ ಹಿಂಜರಿತೇವಾ, ನಾವು ಅದನ್ನು ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದಿಲ್ವಾ, ಆವಾಗ ಅದು 3ನೇ ಹಂತದ ಶಸ್ತ್ರಚಿಕಿತ್ಸೆಗೆ ನಾವು ದಾರಿಯನ್ನು ಮಾಡಿಕೊಡ್ತೇವೆ. ಹಾಗಾಗಿ ಈ ರೀತಿಯಾಗಿ ನಾವು ಕಾಯಿಲೆ ಆಧಾರದ ಮೇಲೆ ನಾವು ಸ್ವಲ್ಪ ಅದನ್ನು ತಿಳ್ಕೊಂಡು ನಾವು ಇದರ ಬಗ್ಗೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಹಾಗಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೂಡ ಈ 3 ವಿಭಾಗದ ಈ ಕಾಯಿಲೆಗಳಿಗೆ ಕೂಡ ನಮ್ಮಲ್ಲಿ ಸೌಲಭ್ಯಗಳಿವೆ. ಅದನ್ನು ಸೌಲಭ್ಯಗಳ ಆಧಾರದ ಮೇಲೆ ಒಂದು 3 ರೀತಿಯಾಗಿ ವಿಭಾಗಿಸ್ತಾ ಹೋಗ್ಬೋದು. ಒಂದು ಪ್ರಾಥಮಿಕ ಹಂತದ ಚಿಕಿತ್ಸೆ, ಇನ್ನೊಂದು ದ್ವಿತೀಯ ಹಂತದ ಸೆಕೆಂಡರಿ ಲೆವೆಲ್ ಕೇರ್ ಟ್ರೀಟ್ಮೆಂಟ್, 3ನೇದು ತೃತೀಯ ಹಂತದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ತೃತೀಯ ಹಂತದ ಟರ್ಷರಿ ಲೆವೆಲ್ ಕೇರ್ ಟ್ರೀಟ್ಮೆಂಟ್ ಅನ್ನುವಂಥದ್ದು 3 ರೀತಿಯಲ್ಲಿ ಚಿಕಿತ್ಸೆಯಲ್ಲಿ ಕೂಡ ನಾವು ವಿಭಾಗ ಮಾಡ್ತಾ ಹೋಗ್ಬೋದು. ನಮ್ಮಲ್ಲಿ ಪ್ರಾಥಮಿಕ ಹಂತದ ಕಾಯಿಲೆಗಳಿಗೆ ನಮ್ಮಲ್ಲಿ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆಗಳಿವೆ. ದ್ವಿತೀಯ ಹಂತದ ಕಾಯಿಲೆಗಳಿಗೆ ಸಂಬಂಧಪಟ್ಟ ತಾಲೂಕು ಆಸ್ಪತ್ರೆಗಳಿವೆ ಮತ್ತು ಜಿಲ್ಲಾಸ್ಪತ್ರೆಗಳಿವೆ. ತೃತೀಯ ಹಂತದ ಕಾಯಿಲೆಗಳು ಅಂತಂದರೆ ಯಾವುದಂತ ಹೇಳಿದರೆ, ನಾವು ಅದನ್ನೇ ಗಂಭೀರ ಕಾಯಿಲೆಗಳು ಅಂತ ಹೇಳ್ತೇವೆ. ಹಾರ್ಟ್ ಇರ್ಬೋದು, ಹೃದಯದ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ನರರೋಗ ಇರ್ಬೋದು, ಮೂತ್ರಪಿಂಡದ ಕಾಯಿಲೆ ಇರ್ಬೋದು, ಅಥವಾ ಸುಟ್ಟಗಾಯ ಇರ್ಬೋದು, ಅಥವಾ ಸಣ್ಣ ಮಕ್ಕಳು ಹುಟ್ಟಿದ ತಕ್ಷಣ ಇರುವಂಥ ದೊಡ್ಡ ದೊಡ್ಡ ಸರ್ಜರಿಗಳು ಯಾವುದೆಲ್ಲ ಇದೆ. ಈ ರೀತಿ ಒಂದು 7 ರೀತಿಯ ಕಾಯಿಲೆಗಳನ್ನು ನಾವೊಂದು ತೃತೀಯ ಹಂತದ ಕಾಯಿಲೆಗಳಾಗಿ ವಿಭಾಗಿಸ್ತಾ ಹೋಗ್ಬೋದು. ಈ ರೀತಿಯಾಗಿ ಈ 3 ರೀತಿಯಲ್ಲಿ ಕೂಡ ಇರುವಾಗ ತೃತೀಯ ಹಂತದ ಕಾಯಿಲೆಗಳಿಗೆ ನಮ್ಮಲ್ಲಿ ಕೆಲವೊಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಸೌಲಭ್ಯಗಳು ಇವೆ, ಕೆಲವೊಂದು ಇಲ್ಲ. ಇಂಥ ಸಂದರ್ಭದಲ್ಲಿಯೇ ಈ ಆರೋಗ್ಯ ಯೋಜನೆಗಳು ಅನುಷ್ಠಾನಕ್ಕೆ ಬಂದದ್ದು. ಯಾವುದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳಿಲ್ವಾ, ಆವಾಗ ಅದು ಖಾಸಗಿ ನೋಂದಾಯಿತ ಆಸ್ಪತ್ರೆಗಳಿಗೆ ತೆಗೆದುಕೊಳ್ಳುವುದಕ್ಕೋಸ್ಕರ ಈ ರೀತಿಯ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಹಾಗಾಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಮುಖಾಂತರ ಕೂಡ ನಾವು
ಯಾವುದು ಪ್ರಾಥಮಿಕ ಹಂತದ ದ್ವಿತೀಯ ಹಂತದ ಕಾಯಿಲೆಗಳು ಬಂದಾಗ ನಾವು ಪ್ರಥಮವಾಗಿ ಅನಾರೋಗ್ಯ ಸಂಭವಿಸಿದಾಗ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿರುವಂಥ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಕೂಡ ಈ ದ್ವಿತೀಯ ಹಂತದ ಕಾಯಿಲೆಗಳಿಗೆ ಕೂಡ ನಮ್ಮಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿದೆ. ಒಂದು ವೇಳೆ ಅದನ್ನು ಸಂಕೀರ್ಣ ದ್ವಿತೀಯ ಹಂತ ಕಾಂಪ್ಲಿಕೇಟೆಡ್ ಸರ್ಜರಿ ಅಂತ ಯಾವುದಿರ್ತದೋ ಆವಾಗ ನಾವು ರೆಫರಲ್ ಪತ್ರ ಪಡ್ಕೊಂಡು ನೋಂದಾಯಿತ ಖಾಸಗಿ ಆಸ್ಪತ್ರೆಗೆ ಹೋಗ್ಬೋದು. ಬಹುತೇಕ BPL ಕಾರ್ಡ್ದಾರರಿಗೆ ಉಚಿತವಾದ ಚಿಕಿತ್ಸೆ ಸೌಲಭ್ಯ ಇದೆ. APL ಆದರೆ 30% ಸೌಲಭ್ಯ ಇದೆ. ಮೂರನೇ ಹಂತದ ಚಿಕಿತ್ಸೆಗಳಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಯಾವುದು ಸೌಲಭ್ಯವಿಲ್ಲವೋ ಆವಾಗ ರೆಫರಲ್ ಪತ್ರವನ್ನು ಪಡ್ಕೊಂಡು ಖಾಸಗಿ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ BPL ಕಾರ್ಡ್ದಾರರಿಗೆ ಉಚಿತ ಚಿಕಿತ್ಸೆ, APL ಕಾರ್ಡ್ದಾರರಿಗೆ 30% ಸೌಲಭ್ಯ ಇರುವಂಥದ್ದು. ಹೀಗೆ ಕಾಯಿಲೆ ಬಂದಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಹೋದಾಗ ಅಲ್ಲಿರುವಂಥ ಸೌಲಭ್ಯ ಯಾವುದೆಲ್ಲ ತಪಾಸಣೆ ಇದೆಯೋ ಅದನ್ನೆಲ್ಲ ನಾವು ಮಾಡಿಸಿಕೊಂಡು ಅಲ್ಲಿ ಇಲ್ಲ ಅಂತ ಆದರೆ ಮಾತ್ರ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಹೆಲ್ತ್ ಕಾರ್ಡ್ ಪಡ್ಕೊಂಡು ಶಿಫಾರಸು ಪತ್ರ ರೆಫರಲ್ ಪತ್ರ ಪಡ್ಕೊಂಡು ನೋಂದಾಯಿತ ಖಾಸಗಿ ಆಸ್ಪತ್ರೆಗೆ ಹೋದರೆ ಚಿಕಿತ್ಸಾ ಸೌಲಭ್ಯ ಇರುವುದಂಥದ್ದು. ಹಾಗಾದರೆ ಎಲ್ಲವೂ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಎಮರ್ಜೆನ್ಸಿ ಆದಾಗ ಏನು ಮಾಡಬೇಕು ಅಂತ ಅದಕ್ಕೂ ಕೂಡ ಸರ್ಕಾರ ಒಂದು ಗೈಡ್ಲೈನ್ಸ್ ತಂದಿದೆ. ಸುತ್ತೋಲೆ 169 ರೀತಿಯ ಸರ್ಜರಿಗಳು ಅದು ಎಮರ್ಜೆನ್ಸಿ ಅನ್ನುವಂಥದ್ದು. ಆ 169 ಸರ್ಜರಿಗಳಿಗೆ ನೇರವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ಬೋದು. ಹಾಗಾದರೆ ಯಾವುದೆಲ್ಲ 169 ಸರ್ಜರಿಗಳು ಅಂತೇಳಿ ಒಂದು ಸುಟ್ಟ ಗಾಯ ಬರ್ನ್ ಆದ ತಕ್ಷಣ ಒಂದು 11 ರೀತಿಯ ಸರ್ಜರಿಗಳಿರ್ತದೆ, ಅದು ಎಮರ್ಜೆನ್ಸಿ ಅನ್ನುವಂಥದ್ದು. ಉಳಿದ 30%ಗಿಂತ ಕಡಿಮೆ ಬರ್ನ್ ಆದರೆ ಅದು ಎಮರ್ಜೆನ್ಸಿ ಅಲ್ಲ, ಅದು ಗೌರ್ಮೆಂಟ್ ಆಸ್ಪತ್ರೆಗೆ ಕೂಡ ಹೋದರೂ ಕೂಡ ಚಿಕಿತ್ಸಾ ಸೌಲಭ್ಯಗಳಿವೆ. ಹಾಗಾಗಿ ಈ ಬರ್ನ್ ಆದರೆ ಒಂದು 10-11 ಪ್ರೊಸೀಜರ್ಗಳು ಯಾವುದಿದೆ ಚಿಕಿತ್ಸಾ ವಿಧಾನಗಳು ಅದು ಎಮರ್ಜೆನ್ಸಿ ಅನ್ನುವಂಥದ್ದು. ಹಾರ್ಟ್ ಅಟ್ಯಾಕ್ ಆದರೆ ಹೃದಯಘಾತ ಆದರೆ ಒಂದು 25 ರೀತಿಯ ಸರ್ಜರಿಗಳಿದೆ. ಆ 25 ರೀತಿಯ ಸರ್ಜರಿಗಳು ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಹೋಗ್ಬೋದು. ಆಕ್ಸಿಡೆಂಟ್ ಆದಾಗ ಒಂದು 16 ರೀತಿಯ ಸರ್ಜರಿಗೆ ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಹೋಗ್ಬೋದು. ಉಳಿದೆಲ್ಲ ಸರ್ಜರಿ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರಬೇಕಾಗುತ್ತೆ. ಹಾಗಾಗಿ ಇದಲ್ಲದೆ ಸಣ್ಣ ಪುಟ್ಟ ಬೇರೆ ರೀತಿಯ ಮಲೇರಿಯಾ, ಡೆಂಗ್ಯೂ, H1N1 ಈ ರೀತಿಯ ಕಾಂಪ್ಲಿಕೇಶನ್ ಆಗುವಂಥ ಜ್ವರಗಳು ಯಾವುದಿದೆಯಾ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಸರ್ಜರಿಗಳು ಚಿಕಿತ್ಸೆ ಇರ್ಬೋದು, ಅಥವಾ ಮೂತ್ರಪಿಂಡದ ಕಾಯಿಲೆ ಇರ್ಬೋದು, ಅಥವಾ ನರರೋಗಕ್ಕೆ ಸಂಬಂಧಪಟ್ಟ ಸರ್ಜರಿಗಳು, ಈ ರೀತಿ ಒಂದು 10 ಪ್ರೊಸೀಜರ್ಗಳನ್ನು ಕೂಡ ಎಮರ್ಜೆನ್ಸಿ ಅಂತ ಗುರುತಿಸಿದ್ದಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಮಾತ್ರ ನಾವು ಖಾಸಗಿ ಆಸ್ಪತ್ರೆಗೆ ನೇರ ಹೋದರೆ ಚಿಕಿತ್ಸೆ ಸೌಲಭ್ಯ ಇದೆ. ಒಂದು ವೇಳೆ ಇದಲ್ಲದೆ 169 ಸರ್ಜರಿಗಳು ಅಲ್ಲದೆ ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಆಗುವಂಥ ವೆಚ್ಚ ಯಾವುದುಂಟಾ ಅದನ್ನು ಸ್ವತಃ ನೀವೇ ಭರಿಸಬೇಕಾಗ್ತದೆ. ಸರ್ಕಾರದಿಂದ ಯಾವುದೂ ಕೂಡ ನಿಮಗೆ ಸೌಲಭ್ಯ ಸಿಗುವುದಿಲ್ಲ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗೆ ಬನ್ನಿ, ಅಲ್ಲಿರುವಂಥ ಸೌಲಭ್ಯಗಳನ್ನು ತೆಗೆದುಕೊಳ್ಳಿ. ಇಲ್ಲ ಅಂತಾದರೆ ಮಾತ್ರ ಖಾಸಗಿ ಆಸ್ಪತ್ರೆಗೆ ಹೋಗಿ. ಹಾಗಾಗಿ ಈ ರೀತಿಯ ಮಾಹಿತಿಗಳನ್ನು ತೆಗೆದುಕೊಳ್ಳುತ್ತಾ ನಾವು ಇನ್ನೊಂದಷ್ಟು ನಮ್ಮ ಸ್ತ್ರೀಶಕ್ತಿ ಸಂಘದ ಸದಸ್ಯರಿಗೆ ನೀವು ಕೂಡ ಮಾಹಿತಿ ನೀಡಿ, ಏನಿದ್ರು ಕೂಡ ಮಾಹಿತಿ ಬೇಕಾದರೆ ಸಮೀಪದ ಸರ್ಕಾರಿ ಆರೋಗ್ಯ ಕೇಂದ್ರ. ಎಕ್ಸಾಂಪಲ್ ಹೇಳ್ತೀನಿ, ಈಗ ಮುಂಚೆ ಏನು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು 1000 ರೂಪೀಸ್ ಮಾಡಿತ್ತು. ಈಗ ಪ್ರತಿ ತಿಂಗಳು 250 ರೂಪಾಯಿಗೆ ನಿಮಗೆ ಅವಕಾಶ ಮಾಡಿಕೊಟ್ಟಿದೆ. ಅಲ್ಲಿಗೆ ನೀವು ವರ್ಷ ಕಟ್ಟಿಬಿಟ್ಟು 14 ವರ್ಷ ತನಕ ಕಟ್ಟಿದೆ ಅಂತಂದರೆ ನೀವು ಎಷ್ಟು ಕಟ್ಟಿರ್ತೀರೋ ಅದು 10ರಷ್ಟು 18 ಅಥವಾ 21ನೇ ವಯಸ್ಸಿಗೆ ಬರ್ತದೆ ನಿಮ್ಮ ಹೆಣ್ಮಕ್ಳಿಗೆ. ಹಾಗೆ ಇನ್ನೊಂದು ಪ್ರಮುಖವಾಗಿ ಪ್ರಧಾನಮಂತ್ರಿ ವಯೋಧನ್ ಯೋಜನೆ ಅಂತ ಇದೆ, ಗೊತ್ತಿದೆಯಾ ಯಾರಿಗಾದ್ರೂ? ಹೇಳ್ಬೋದಾ ಯಾರಾದ್ರೂ? ಪ್ರಧಾನಮಂತ್ರಿ ವಯೋಧನ್ ಯೋಜನೆ ಅಂತ ಒಂದಿದೆ. ಯಾರು LIC ಆಫೀಸಲ್ಲಿ ಅಥವಾ ಯಾರು ಕೇಳಿದ್ದೀರಾ ಇದನ್ನ? ಪ್ರಧಾನಮಂತ್ರಿ ವಯೋಧನ್ ಯೋಜನೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನೀವು 60 ವರ್ಷ ಮೇಲ್ಪಟ್ಟಿರ್ತೀರಲ್ವಾ, ಈಗ ನಾನು ಸಪೋಸ್ ರಿಟೈರ್ಡ್ ಆದೆ ಅಥವಾ ನನಗೇನೋ ಅಮೌಂಟ್ ಬಂತು ಅಂತಕ್ಕಂಥದ್ದು, ಈಗ 1.5 ಲಕ್ಷ ರೂಪಾಯಿ ನಾನು ಡೆಪಾಸಿಟ್ ಮಾಡ್ತೇನೆ, LICಯಲ್ಲಿ ಮಾಡ್ತೇನೆ. ಅದು ಎಷ್ಟು ಅದು ಆ ಯೋಜನೆ ಹೇಳುತ್ತೆ ಒಂದು 10 ವರ್ಷ ತನಕ ಇರಿ ಅಂತ ಹೇಳ್ತದೆ. ಬಟ್ ನಿಮಗೆ ತಿಂಗಳಿಗೆ 1500 ರೂಪೀಸ್ ಹತ್ರ ನೀವು ಎಷ್ಟು, ಈಗ 1.5 ಲಕ್ಷಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಪೆನ್ಷನ್ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ಪ್ರಮುಖವಾದ ಒಂದು ಯೋಜನೆ ಆಗಿದೆ ಪ್ರಧಾನಮಂತ್ರಿ ವಯೋಧನ್ ಯೋಜನೆ. ಮಾಡ್ತಿದ್ದೀರಾ ಯಾರಾದರೂ? ಸುಮ್ಮನೆ ಬ್ಯಾಂಕಲ್ಲಿ ಎಲ್ಲೋ ಡೆಪಾಸಿಟ್ ಇಡ್ತೀರಾ 2 ಇಯರ್ಸು 3 ಇಯರ್ಸಿಗೆ, ದಯವಿಟ್ಟು ಆ ಥರ ಮಾಡಬೇಡಿ. ಎಬವ್ 60 ವರ್ಷ ಇತ್ತು ಅಂದರೆ ಪ್ರಧಾನಮಂತ್ರಿ ವಯೋಧನ್ ಯೋಜನೆ ಕೇಂದ್ರ ಸರ್ಕಾರದ LIC ಮುಖಾಂತರ ಇದು ನಡೀತಕ್ಕಂಥ ಯೋಜನೆ ಆಗಿದೆ. ಅದನ್ನು ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪ್ರಮುಖವಾಗಿ ನಾನು ಸಂಬಂಧಪಟ್ಟಾಗೆ ಕೇಳಿದ್ದೇನೆ, ಸರ್ ನಾವು ಜಾಬ್ಗಳನ್ನ ನಮ್ಮ ಮಕ್ಕಳು ತುಂಬ ಓದ್ಕೊಂಡಿದ್ದಾರೆ, ಎಲ್ಲೂ ಜಾಬ್ ಸಿಗ್ತಾ ಇಲ್ಲ ಸರ್. ಎಲ್ಲ ಏನೋ ಒಂದು ಸ್ಟೇಟ್ ಗೌರ್ಮೆಂಟ್ ಏನಾದರೂ ಒಂದು ಅಪ್ಲಿಕೇಶನ್ ಕರೆದ್ರೆ ಅದಕ್ಕೊಂದು 100ರಿಂದ 200 ಜನ ಅಥವಾ ಹಾಕೋದಿಲ್ಲ. ಅದಕ್ಕೆ ಏನೋ ಒಂದು 10,000 ಜನ ಕಾಂಪಿಟೇಟರ್ ಇರ್ತಾರೆ, ಅದ್ರ ಮೇಲೆ 1000 ಜನ ಇನ್ಫ್ಲೂಯೆನ್ಸ್ ಕೂತಿರ್ತಾರೆ. ಹೌದಾ ಅಲ್ವಾ? ಯಾಕೆ ನಮ್ಮವರಿಗೆ ಅಂತಂದರೆ
ಪ್ರಮುಖವಾಗಿ ಏನಾಗಿದೆ, ನಮಗೆ ಈ ದೇಶ ಅಥವಾ ಈ ರಾಜ್ಯ ಅಥವಾ ಈ ಜಿಲ್ಲೆ ಬಿಟ್ಟು ಹೋಗ್ಲಿಕ್ಕೆ ಬೇರೆ ಅವಕಾಶ ಇಲ್ಲ. ಒಂದು ತಿಳ್ಕೊಳ್ಳಿ, ನಿಮ್ಗೆ ಈಗ ಮಕ್ಕಳು ಯಾರಾದ್ರೂ ಆಫ್ಟರ್ ದಿ SLC ಆಯ್ತು ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿಲ್ಲ, OBC ಸರ್ಟಿಫಿಕೇಟ್ ಅಂತ ಗೊತ್ತಿದೆಯಾ? OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮ್ಯುನಿಟಿ ಯಾರು ಕೂಡ ಮಾಡಿಸ್ಕೊಳ್ಳಲ್ಲ. ಈಗ ನಿಮ್ಮ ಕರ್ನಾಟಕದಲ್ಲಿ ಮೇಡಮ್ ಅವ್ರು ಏನು 2A 3A ಅಂತ ಏನು ಕೆಟಗರಿ ವೈಸ್ ಹೋಗ್ತಾರಲ್ಲ, ಅದೇ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅವ್ರು ಖಂಡಿತ ಬರಲ್ಲ. ಈಗ SC ST ಗೆ ಸಂಬಂಧಪಟ್ಟ ಹಾಗೆ ಅದೇ ಬರ್ತದೆ, ಆದರೆ OBC ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಇದ್ಗಳ ಹೋಗ್ತದೆ. ಇವ್ರು ಯಾರು ಕೂಡ ಮಾಡಿಲ್ಲ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮೊನ್ನೆ ಒಂದು ಆ್ಯಕ್ಚುಲಿ ಸ್ಟಾಫ್ ಲೆವೆಲ್ ಕಮಿಷನ್ ಅಲ್ಲಿ ಕರ್ನಾಟಕ ಕೇಡರಲ್ಲಿ 4 ಪೋಸ್ಟನ್ನ ಕರೆದಿದ್ದಾರೆ. ನಮ್ಮವ್ರು ಯಾರೂ ಇಲ್ಲ. ಅಪ್ಲೈ ಮಾಡಿದವರು ಯಾರು? ಬಿಹಾರದವರು, ಅಸ್ಸಾಂನವರು. ಅವರು ಕೇಳಿದರೆ ಸರ್ ನಮಗೆ ಸಿಗಲ್ಲ ಇನ್ಫಾರ್ಮೇಷನ್ ಅನ್ನೋಕ್ಕಿಂತ ಅವರು ಜಾಸ್ತಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೂಡ ಮಾಡಲ್ಲ. ಮೇನಾಗಿ ಈ OBC ಸರ್ಟಿಫಿಕೇಟ್ ಯಾವ ಥರ ಅಂತಂದರೆ, ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ತೀರಲ್ವಾ, ಈಗ ಕೆಟಗರಿ 1 ಅಥವಾ 2 ಅಂತ ಹೇಳಿಬಿಟ್ಟು ಪಂಚಾಯತಿ ಕೊಡ್ತೀರಲ್ಲ, ಸೇಮ್ ಅದೇ ಥರ ನನಗೆ ಕೇಂದ್ರ ಸರ್ಕಾರದ ನಮೂದೆಯಲ್ಲಿ ಮಾಡಿಕೊಡಿ ಅಂತಂದರೆ ಖಂಡಿತ ಅವರು ಏನು ರೂಲ್ಸ್ಗಳಿರುತ್ತೋ ಅದ್ರ ಮುಖಾಂತರ ಮಾಡಿಕೊಡ್ತಾರೆ. ನೀವು ಕೇಂದ್ರ ಸರ್ಕಾರದ ಯಾವುದೇ ಒಂದು ಹುದ್ದೆಗಾಗಿರ್ಬೋದು ಅಥವಾ ಯಾವುದಕ್ಕೆ ಅಪ್ಲೈ ಮಾಡಲಿಕ್ಕೆ ಅಥವಾ ಒಂದು ನಿಮಗೆ ಅನುಕೂಲ ಆಗುತ್ತೆ. OBCಯಲ್ಲಿ ನಿಮಗೆ ಏನಾಗ್ತದೆ ಅಂದರೆ, ಸಾಮಾನ್ಯ ವರ್ಗ ಆದರೆ 28ನೇ ವಯಸ್ಸು ತನಕ ಇರ್ತದೆ. ಆದರೆ OBC ನೀವು ಆ ಕೆಟಗರಿಗೆ ಬಂದರು ಅಂದರೆ 30ರಿಂದ 32ನೇ ವಯಸ್ಸು ತನಕ ಕೆಲವೊಂದು ಹುದ್ದೆಗಳಿಗೆ ನಿಮಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತೆ ಇನ್ನೊಂದು ನ್ಯಾಷನಲ್ ಕರಿಯರ್ ಪೋರ್ಟಲ್ ಅಂತಕ್ಕಂಥದ್ದು ಒಂದಿದೆ, ರಾಷ್ಟ್ರೀಯ ಕನ್ನಡದಲ್ಲಿ ಅದನ್ನ ನಾವು ಸಾಮಾನ್ಯವಾಗಿ ಏನು ಅನ್ಎಂಪ್ಲಾಯ್ಮೆಂಟ್ ಅಂದರೆ ಆಫ್ಟರ್ ದ ಡಿಗ್ರಿ ಏನು ಮುಗಿಸಿರ್ತಾರಲ್ವಾ ಅವರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನ್ಯಾಷನಲ್ ಕರಿಯರ್ ಪೋರ್ಟಲ್ ಅಂತಕ್ಕಂಥದ್ದಿದೆ. ಸಪೋಸ್ ನಿಮ್ಮಲ್ಲೇ ಯಾರಾದರೂ ಅಕಸ್ಮಾತ್ ಓದಿದ್ದಾರೆ ಅಂತಂದರೆ ದಯವಿಟ್ಟು ಅವರಿಗೆ ಆ ಕೆರಿಯರ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಒಂದು ವೇಳೆ ನಿಮ್ಮ ಊರಲ್ಲೇ ಆಗಿರ್ಬೋದು ಅಥವಾ ನಿಮ್ಮಲ್ಲೇ ಹತ್ರನೇ ಆಗಿರ್ಬೋದು, ಯಾವ್ದಾದ್ರು ಒಂದು ಕಂಪನಿ ಆಗಿರ್ಬೋದು ಕಾಲ್ ಫಾರ್ ಮಾಡುತ್ತೆ ಅಂತ ಅನ್ಕೊಂಡ್ರೆ ನೀವು, ಅವರೇ ಡೈರೆಕ್ಟ್ ಆಗಿ ಕ್ಯಾಂಡಿಡೇಟ್ ಬೇಕು ಅಂದರೆ ಅವರಿಗೆ ಕಾಲ್ ಮಾಡ್ತದೆ. ಅದನ್ನು ನಾವು ನ್ಯಾಷನಲ್ ಕರಿಯರ್ ಪೋರ್ಟಲಲ್ಲಿ ವೆಬ್ಸೈಟಲ್ಲಿ ಪ್ರಮುಖವಾಗಿ ನೋಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸುಲೋಚನಾ ಇವರು ವೇದಿಕೆಗೆ ಬರುವಂತೆ ವಿನಂತಿ. ರುದ್ರಾಣಿ ಶೆಟ್ಟಿ ಮತ್ತು ಅವರ ತಾಯಿ ರುದ್ರಾಣಿ ಶೆಟ್ಟಿ ಅವರ ಬರ್ತ್ಡೇ ಪ್ರಯುಕ್ತ ಇಂದಿನ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಧನ ಸಹಾಯವನ್ನು ನೀಡಿದ್ದಾರೆ. ಅವರಿಗೆ ಆ ಮಗುವಿಗೆ ರುದ್ರಾಣಿ ಶೆಟ್ಟಿ ಅವರಿಗೆ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತ ಗೀತೆಯಲ್ಲಿ ಪ್ರಥಮ ಬಹುಮಾನ ಸೃಜನ್ ಶೆಟ್ಟಿ, ದೇವಿಪುರ ಅಂಗನವಾಡಿ ಕೇಂದ್ರ.
ಇವತ್ತು ಒಂದು ಒಳ್ಳೆಯ ಅರ್ಥಪೂರ್ಣವಂಥ ಕಾರ್ಯಕ್ರಮವನ್ನು ಶಿಶು ಕಲ್ಯಾಣ ಇಲಾಖೆ ಹಾಗೂ ಹಲವಾರು ಇಲಾಖೆಗಳು ಒಟ್ಟು ಸೇರಿ ಕೆಲಸ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಒಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ವಿಧದ ಸವಲತ್ತುಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಈ ಮಾಹಿತಿ ಬಹಳವಾಗಿ ಮುಖ್ಯವಾಗಿದೆ. ಈ ಮಾಹಿತಿ ಶಿಬಿರದಲ್ಲಿ ಭಾಗವಹಿಸಿದಂಥ ಹಾಗೂ ಆಯೋಜಿಸಿದಂಥ ಎಲ್ಲರಿಗೂ ಅಭಿನಂದಿಸಿದ ಇವತ್ತು ಎಲ್ಲ ಸವಲತ್ತುಗಳನ್ನು ಪಡೆಯಲಿಕ್ಕೆ ನಮಗೆ ಅನನುಕೂಲವಾಗುವುದಂದರೆ ಈ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳಿದ ಹಾಗೆ ನಮಗೆ ಕಷ್ಟ ಬಂದಾಗ ಮಾತ್ರ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಹೇಗೆ ಈ ಸವಲತ್ತನ್ನು ಉಪಯೋಗ ಮಾಡಿಕೊಳ್ಳುವುದಂತ ನಮ್ಮಲ್ಲಿ ಬರ್ತಾರೆ. ಹಾಗಾಗಿ ನೀವೆಲ್ಲರೂ ಮೊದಲಾಗಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಕಡ್ಡಾಯವಾಗಿ ಮಾಡಿಕೊಂಡು ನಿಮ್ಮ ಸವಲತ್ತುಗಳಿಗೆ ಗಳನ್ನು ತೆಗೆಯುವಂತಾಗಿ ಆಗಬೇಕಂತೇಳಿ ವಿನಂತಿಸುತ್ತಾ, ಅದೇ ರೀತಿ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ಅನಿಲ್ ಕುಮಾರ್ ಬಗಂಬಿಲ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಗಲ್ಲು ಗಲ್ಲೆ ಮುತ ಗೆಜ್ಜೆ ಗಲ್ಲು ಸಾದೆ ಮುತ ಗೆಜ್ಜೆ ಗಲ್ಲು ಸಾದೆ ಮುತ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಗಲ್ಲು ಗಲ್ಲೆ ಮುತ ಗೆಜ್ಜೆ ಗಲ್ಲು ಸಾದೆ ಮುತ ಗೆಜ್ಜೆ ಗಲ್ಲು ಸಾದೆ ಮುತ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಗಲ್ಲು ಗಲ್ಲೆ ಮುತ ಗೆಜ್ಜೆ ಗಲ್ಲು ಸಾದೆ ಮುತ ಗೆಜ್ಜೆ ಗಲ್ಲು ಸಾದೆ ಮುತ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಬಲ್ಲಿದ ರಂಗನ್ ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಅಂದವುಳ್ಳ ರಂಗನ್ ಮೇಲೆ ಹಿಂಗಂದರೋ ಕುಳಿಯ ಅಂದವುಳ್ಳ ರಂಗನ್ ಮೇಲೆ ಹಿಂಗಂದರೋ ಕುಳಿಯ ಗಲ್ಲು ಗಲ್ಲೆ ಮುತ ಗೆಜ್ಜೆ ಗಲ್ಲು ಸಾದೆ ಮುತ ಗೆಜ್ಜೆ ಗಲ್ಲು ಸಾದೆ ಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ರಂಗನ್ ಮೇಲೆ ಹಾಲಿನೋ ಕುಳಿಯೋ ಲೋಲನಾದ ರಂಗನ್ ಮೇಲೆ ಹಾಲಿನೋ ಕುಳಿಯೋ ಗಲ್ಲು ಗಲ್ಲೆ ಮುತ ಗೆಜ್ಜೆ ಗಲ್ಲು ಸಾದೆ ಮುತ ಗೆಜ್ಜೆ ಗಲ್ಲು ಸಾದೆ ಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದನೋ ಕುಳಿಯ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದನೋ ಕುಳಿಯ ರಂಗನ್ ಮೇಲೆ ತುಪ್ಪದೋ ಕುಳಿಯೋ ಒಪ್ಪವುಳ್ಳ ರಂಗನ್ ಮೇಲೆ ತುಪ್ಪದೋ ಕುಳಿಯೋ ಗಲ್ಲು ಗಲ್ಲೆ ಮುತ ಗೆಜ್ಜೆ ಗಲ್ಲು ಸಾದೆ ಮುತ ಗೆಜ್ಜೆ ಗಲ್ಲು ಸಾದೆ ಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ
ರಂಗಿನೋ ಕುಳಿಯೋ ಅಂದವಾದ ರಂಗನ್ ಮೇಲೆ ರಂಗಿನೋ ಕುಳಿಯೋ ಗಲ್ಲು ಗಲ್ಲೆ ಮುದ ಗೆಜ್ಜೆ ಗಲ್ಲು ಸಾದೆ ಮುದ ಗೆಜ್ಜೆ ಗಲ್ಲು ಸಾದೆ ಮುದ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಗಲ್ಲು ಗಲ್ಲೆ ಮುದ ಗೆಜ್ಜೆ ಗಲ್ಲು ಸಾದೆ ಮುದ ಗೆಜ್ಜೆ ಗಲ್ಲು ಸಾದೆ ಮುದ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಗಲ್ಲು ಗಲ್ಲೆ ಮುದ ಗೆಜ್ಜೆ ಗಲ್ಲು ಸಾದೆ ಮುದ ಗೆಜ್ಜೆ ಗಲ್ಲು ಸಾದೆ ಮುದ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ. ದೇವಿ ನಗರ ಅಂಗನ ಪುಟಾಣಿಗಳು ಒಟ್ಟಾಗಿ ನೃತ್ಯವನ್ನು ಮಾಡ್ತಾರೆ. ಬಾಲ ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಬಾಳ ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು.
ಗೊತ್ತಾ? ಬಾಳ ಒಳ್ಳೆಯವ್ರು ನಮ್ಮಿಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು. ಬಾಳ ಒಳ್ಳೆಯವ್ರು ನಮ್ಮಿಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಜಾನ ಮರಿ ಅಂತಾರೆ, ಚಾಕ್ಲೇಟ್ ಇದ್ರೆ ಕೊಡ್ತಾರೆ, ಜಾನ ಮರಿ ಅಂತಾರೆ, ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಗೊತ್ತಾ? ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ, ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ. ಬಾಳ ಒಳ್ಳೆಯವ್ರು ನಮ್ಮಿಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಆಟಪ್ಪ ಅಂತಾರೆ, ಆಟದ ಸಾಮಾನ್ ಕೊಡ್ತಾರೆ, ಆಟಪ್ಪ ಅಂತಾರೆ, ಆಟದ ಸಾಮಾನ್ ಕೊಡ್ತಾರೆ, ಗೊತ್ತಿಲ್ದಂಗೆ ಆಟದ ಜೊತೆ ಪಾಠನೂ ಕಲಿಸ್ತಾರೆ, ಗೊತ್ತಿಲ್ದಂಗೆ ಆಟದ ಜೊತೆ ಪಾಠನೂ ಕಲಿಸ್ತಾರೆ. ಬಾಳ ಒಳ್ಳೆಯವ್ರು ನಮ್ಮಿಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ನಮ್ ಮಿಸ್ ಅಂತ ಮಿಸ್ ಇಲ್ಲ, ನಮ್ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ, ನಮ್ ಮಿಸ್ ಅಂತ ಮಿಸ್ ಇಲ್ಲ. ಅಮ್ಮನ ಹಾಗೆ ಅವರುನು ಬಿಟ್ ಬರಕ್ಕೆ ಮನ್ಸಿಲ್ಲ, ಅಮ್ಮನ ಹಾಗೆ ಅವರುನು ಬಿಟ್ ಬರಕ್ಕೆ ಮನ್ಸಿಲ್ಲ. ಬಾಳ ಒಳ್ಳೆ ಮಿಸ್ಸು, ಏನ್ ಹೇಳಿದ್ರು ಎಸ್ ಎಸ್, ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. जुल्फ से बांध लिए बादल, सीने पे से उड़ने लगा आंचल, मुझसे नैना मिला के मौसम होने लगे पागल, सबसे होके बेफिक्र नाचूं मैं आज छम 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 छम, मैं नाचूं आज छम 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 मैं नाचूं आज। बारिशों की ताल पे ये खनक मेरे धड़कनों की कह रही है जील दूसरा, बार बार साथ
ಓಡಿ ಬಂದ ಚಂದ ಮಾಮ ಓಡಿ ಬಂದ ಚಂದ ಮಾಮ ಓಡಿ ಬಂದ ಚಂದ ಮಾಮ
is the way we crash the party. ನಮ್ಮ ಅಜ್ಜನಿಂದ ಅಪ್ಪ ನಾನು ಎಲ್ಲ ಮಕ್ಕಳೆಲ್ಲ
ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ ಏನು ಗೊತ್ತಾ? ಅದು ಗೊತ್ತಿಲ್ಲ, ಅದು ಹೌದು, ಅದು ಗೊತ್ತು ಮನೆ ಅದೇನು ಗೊತ್ತು, ಹಿಂದೆ ಆದಾಗ ತೊಂದರೆ ಆಗ್ತಿರಲಿಲ್ಲ. ಹೌದು, ಅವಾಗಿನ ಸರಿಯಾದ ಸಮಯಕ್ಕೆ ಆಹಾರ ಮನೆಯಲ್ಲಿ ಸಿಗ್ತಾ ಇತ್ತು, ಒಳ್ಳೆ ಚೆನ್ನಾಗಿ ಇಷ್ಟಪೂರ್ವಕವಾಗಿ ಬೆಳಿತಾ ಇದ್ರು. ಈಗ ಆದಾಗ ಸರಿಯಾದ ಸಮಯಕ್ಕೆ ಆಹಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ಗರ್ಭಿಣಿ ತಾಯಿಗಳ ಒಂದು ಡೆಲಿವರಿ ಆಗಿದ್ದ ಸಂದರ್ಭದಲ್ಲಿ ತಾಯಿ ಮಗು ಸ್ವಲ್ಪ ಒಂದು ಬಹಳಷ್ಟು ಆಗ್ತದೆ ಹೌದು, ಗೊತ್ತಾಗಲ್ಲ. ಯಾಕಂದ್ರೆ ಅವರಿಗೆ ತಿಳ್ಕೊಳ್ತಿಲ್ಲ, ಆಶಾ ಕಾರ್ಯಕರ್ತರಾಗ್ತಿಲ್ಲ, ನೋಂದಣಿ ಮಾಡ್ಕೋಬೇಕಾಗ್ತದೆ. ನಂತರದಲ್ಲಿ ಅವರ ಹಂತವಾಗಿ ಏನು ಚಿಕಿತ್ಸೆಗಳನ್ನ ಕೊಡಬೇಕು, ಏನು ಪರೀಕ್ಷೆನ ಮಾಡ್ಕೋಬೇಕು ಅನ್ನೋದಲ್ಲ ಅವರಿಗೆ ಹೇಳ್ತಾರೆ. ಅರ್ಥ ಇಲ್ಲ, ಗೊತ್ತಾಯ್ತಲ್ಲ. ನಂತರದಲ್ಲಿ ಅವರು ಕಾರ್ಯಗಳು ಕೊಡ್ತಾರೆ, ಅದರಲ್ಲಿ ವಿವರವಾದ ಮಾಹಿತಿಗಳಿರ್ತವೆ. ಹಂತವಾಗಿ ಚಿಕಿತ್ಸೆಗಳಿರ್ಬೋದು, ಮಾತ್ರೆಗಳಿರ್ಬೋದು, ಸೇವನೆ ಮಾಡ್ತಾರೆ. ಸರ್ಕಾರಿ ಆಸ್ಪತ್ರೆಗಳೆಲ್ಲ ಉಚಿತವಾಗಿರುತ್ತೆ, ಗೊತ್ತಾಯ್ತಲ್ಲ, ಎಲ್ಲ ಉಚಿತವಾಗಿರುತ್ತೆ. ಏನಿಲ್ಲ, ಉಚಿತ, ಗೊತ್ತಾಯ್ತಲ್ಲ. ಅಷ್ಟೇ ಅಲ್ಲ, ಅದಕ್ಕಾಗಿ ನೋಡಾಗ ಯಾಕಂತ ಹೇಳಿದ್ರೆ ಮುಂದೆ ಗರ್ಭಿಣಿ ತಾಯಿ ಚೆನ್ನಾಗಿದ್ರೆ ಹುಟ್ಟುವಂತ ಮಗು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೀತದೆ. ಹೌದಲ್ಲ, ಹೌದಲ್ಲ. ಅದಕ್ಕಾಗಿ ಹಂತವಾಗಿ ಚಿಕಿತ್ಸೆಗಳನ್ನ ಕೊಡಬೇಕೆನ್ನೋದು ಕಾರಣ, ಗೊತ್ತಾಯ್ತಲ್ಲ. ಈಗ ಮನೆಯಲ್ಲಿ ಮಾಡುವುದು ಬೇಡ ಬೇಡ ಅಲ್ಲ, ನಮ್ದೇನಪ್ಪ ಎಂತ ನಿಮಗೆ ಗುಟ್ಟು ಹೇಳಬಾರ್ದು. ಎಂತದು ಅಂದ್ರೆ ನಮ್ಮ ಗಂಡಾದ್ರೆ ನಾವು ಇಟ್ಟುಕೊಳ್ಳೋದು, ಹೆಣ್ಣಾದ್ರೆ ನಮ್ದು ಎಂತ ಮಾತಾಡ್ತಾರೆ. ಗಂಡಾದ್ರೆ ಇಟ್ಕೊಳ್ಳೋದಂತೆ, ಹೆಣ್ಣಾದ್ರೆ ತೆಗೆದು ಬಿಸಾಗೋದಂತೆ. ನಮ್ ಗಂಡಾಗ್ಲಿ ಹೆಣ್ಣಾಗ್ಲಿ ಮಗು ಬೇಕೆ. ನೋಡಪ್ಪ, ಇಲ್ಲಿ ಏನ್ ಗೊತ್ತೀಗ, ನಾವು ಆಸ್ಪತ್ರೆ ಯಾಕೆ ಬರ್ಬೇಕಂತ ಹೇಳೋದು ಗೊತ್ತೀಗ, ಹೆಣ್ಣು ಗಂಡು ಭೇದ ಮಾಡಬಾರ್ದು, ಭ್ರೂಣ ಹತ್ಯೆ ಆಗ್ತಾ ಇದೆ. ಆ ತರ ಭ್ರೂಣ ಹತ್ಯೆ ಮಾಡೋದೇನಾದ್ರು ಕಾನೂನು ಪ್ರಕಾರ ಗೊತ್ತಾಯ್ತು ಅಂತ ಹೇಳಿದ್ರೆ ನಿಮ್ಮ ಮೇಲೆ ಶಿಕ್ಷೆ ಆಗುದುಂಟು, ಗೊತ್ತಿದೆ ನಿಮಗೆ. ಹಾಗೆಲ್ಲ ಮಾಡೋಂಗಿಲ್ಲ. ಹೆಣ್ಣು ಶಿಶು ಕೊಲ್ಲಬಾರದು, ಇಲ್ಲ, ಅವರು ಮುಂದೆ ಬೆಳೆಬೇಕು, ಶುರು ಮಾಡಬೇಕು, ಗೊತ್ತೈತಲ್ಲ. ಒಂದಂತ ಗೊತ್ತಾದ್ರೆ ತಕೊಂಡೋಗಿ ಐಸಾಕ್ತಾರೆ ನಿಮ್ಗೆ. ಹಾಗುಂಟಾ? ಮತ್ತೆ ನೋಡಿಲಿ, ಈಗೇನ್ ಗೊತ್ತಾ, ಹೆಣ್ಣಂತ ತಿಳ್ಕೊಂಡು ನೀನು ನಿಷ್ಕಾಳಜಿ ಮಾಡಬೇಡ. ಈಗ ಹೆಣ್ಣಿಗಾಗಿ ಬಹಳಷ್ಟು ಸರ್ಕಾರ ಸವಲತ್ತು ಕೊಡುತ್ತದೆ. ಹುಟ್ಟಿದಾಗಿನಿಂದ ಸಾಯೋ ತನಕ ಬಹಳಷ್ಟು ಯೋಜನೆಗಳಿದ್ದಾವೆ, ಗೊತ್ತಿದೆ ನಿಮಗೆ. ಎಂತ ಮಾತಾಡೋದು ಮಾರ ನೀವು? ಅವರಿಗೆ ವರದಕ್ಷಿಣೆ ಕೊಡಬೇಕು, ಮದುವೆ ಮಾಡಬೇಕು, ನೋಡು ಅಲ್ಲೆಲ್ಲ ಏನ್ ಅದನ್ನು ಯೋಚನೆ ಮಾಡಬೇಡ, ಗೊತ್ತಾಯ್ತಲ್ಲ. ಈಗ ಹೆಣ್ಣು ಅಂತ ಭೇದ ಮಾಡಬೇಡ. ಹುಟ್ಟಿದ ತಕ್ಷಣ ಹೆಣ್ಣಿಗಾಗಿ ಶಿಕ್ಷಣ ಕೊಡು. ನಿನ್ನ ಮಗನಿಗೆ ಹಾಗೆ ನೀನು ಚೆನ್ನಾಗಿ ಶಿಕ್ಷಣ ಕೊಟ್ಟು ಒಳ್ಳೆ ಕೆಲಸ ಕೊಡ್ಬೇಕಂತ ಯೋಚನೆ ಮಾಡಿದೆಲ್ಲ, ಹಾಗೆ ನಿನ್ನ ಮಗಳು ಹುಟ್ಟಿದ ತಕ್ಷಣ ನಿನ್ನ ಮೊಮ್ಮಗಳು ಇರ್ತಾಳಲ್ಲ, ಅವಳಿಗೆ ಒಳ್ಳೆ ಶಿಕ್ಷಣ ಕೊಡು, ಒಳ್ಳೆ ಆರೋಗ್ಯಂತರಿಂದ ಬಾಳಿದ್ರೆ ಯಾವ ತೊಂದರೆಗಳಾಗಲ್ಲ. ಆದ್ರೆ ಒಂದೇನ್ ಬಿಡ್ಕೊಪ್ಪ, ನೀವ್ ಏನೇ ಆದ್ರೂ ಕೂಡ ಡೆಲಿವರಿಯನ್ನ ಆಸ್ಪತ್ರೆಯಲ್ಲೇ ಮಾಡ್ಕೋಬೇಕಾಗತ್ತೆ, ಗೊತ್ತಾಯ್ತು. ಯಾಕಂತ ಹೇಳಿದ್ರೆ ಈಗ ಮುಂದೆ ಮನೆಯಲ್ಲಿ ಮಾಡ್ಕೊಂಡು ತೊಂದರೆಗಳಾಗ್ತದೆ ಅಂತ ಹೇಳಿ ಆಸ್ಪತ್ರೆಗೆ ಮಾಡಿಸ್ಕೋಬೇಕು. ತಾಯಿ ಮಗು ಚೆನ್ನಾಗಿರ್ಬೇಕಂತ ನೀವೆಲ್ಲ ಸಹಕಾರ ಕೊಡ್ಬೇಕು, ಗೊತ್ತಾಯ್ತಲ್ಲ. ಎಂತದ ಈಗ ಗೊತ್ತಾಯ್ತು ನನ್ಗೆ, ತಲೆಗೆ ಹೊಳಿತು. ಸರಿ, ಹೌದಲ್ಲ. ಹೌದೌದು. ಈಗ ನೋಡ, ನಿನ್ ಮೊನ್ನೆ ನಾನು ಗಂಡಾಗಲೇ ಹೆಣ್ಣಾಗಲೇ ನಾನು ಚೆನ್ನಾಗಿ ಭೇದ ಭಾವ ಮಾಡೋದಿಲ್ಲ, ಭೇದ ಭಾವ ಮಾಡುವುದಿಲ್ಲ. ಹೌದು ನೋಡಪ್ಪ, ಈಗ ನೀನ್ ಹೆಂಡತಿ ಚೆನ್ನಾಗಿ ನೋಡ್ಕೋ, ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಅಲ್ಲಿ ಕರ್ಕೊಂಡು ಹೋಗಲಿ ಏನು ಚಿಕಿತ್ಸೆ ಕೊಡಬೇಕೆನ್ನೋದು ಅವ್ರು ಹೇಳ್ತಾರಲ್ಲ. ಹಾಗಾಗಿ ಹಂತ ಹಂತವಾಗಿ ಕೊಟ್ರೆ ತಾಯಿ ಮಗು ಚೆನ್ನಾಗಿರ್ತಾರೆ, ಯಾವುದೂ ತೊಂದರೆಗಳಾಗಲ್ಲ, ಗೊತ್ತಾಯ್ತಲ್ಲ. ಅರ್ಥದಲ್ಲ ನಿನ್ಗೆ? ಖರ್ಚೆಲ್ಲ ಇದೆ, ಎಲ್ಲ ಉಚಿತವಾಗಿರುತ್ತೆ, ಎಲ್ಲ ಇದೆ. ಹೌದು, ತೆಗೆದುಕೊಂಡು ಹೋಗಲು ಗಾಡಿ ಅದು ಇದು ಎಲ್ಲ ಉಚಿತ. ನೋಡಪ್ಪ, ಈಗ ಡೆಲಿವರಿ ಸಂದರ್ಭದಲ್ಲಿ ಇರ್ಬೋದು, ಡೆಲಿವರಿ ಆದ್ಮೇಲೆ ಇರ್ಬೋದು, ಮನೆಗೆ ಕರ್ಕೊಂಡು ಬರ್ಲಿಕ್ಕೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಸರ್ಕಾರದವರು ಉಚಿತವಾದ ಗಾಡಿಗಳ ವ್ಯವಸ್ಥೆ ಇದಾವೆ, ಗೊತ್ತಾಯ್ತಲ್ಲ. ತಗೊಂಡು ಹೋಗ್ಲಿಕ್ಕೆ 108 ಬರ್ತದೆಪ್ಪ. ಹೌದು, ನನ್ನ ಸೊಸೆಗೆ ತೆಗೆದುಕೊಂಡು ಹೋಗಲು 108 ಗಾಡಿ ಬರ್ಲಿಕ್ಕೆ ಉಂಟಾ? 108 ನಂಬರ್ ಗಾಡಿನೋ ಮಾರ, 108 ನಂಬರ್ ಗಾಡಿ ಬರು, ಒಂದೇ ಗಾಡಿ. ನಂತರ ಸಂಖ್ಯೆ 108, ಅದಕ್ಕೆ ಕರೆ ಮಾಡಿದ್ರೆ ಉಚಿತ ಕರೆ ಇರುತ್ತೆ. ನಂತರ ಆಸ್ಪತ್ರೆಯಿಂದ ಮನೆ ಕರ್ಕೊಂಡು ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಏನ್ ಗೊತ್ತೆ, ನಗು ಮಗು ಅಂತ ಗಾಡಿ ಇರುತ್ತೆ, ಅದು ಉಚಿತವಾಗಿ ಹೌದು, ಗೊತ್ತಾಯ್ತಲ್ಲ. ಅದಕ್ಕಾಗಲೇ ಈಗ ನಗನಗ್ತಾ ಇರ್ರಿ. ನಿಮ್ ಸೊಸೆ ಏನಿದ್ದಾಳಲ್ಲ, ನಿಮ್ ಹೆಂಡತಿ ಏನಿದ್ದಾಳಲ್ಲ, ಒಳ್ಳೆ ಪೌಷ್ಟಿಕಾಂಶ ಆಹಾರ ಕೊಡ್ರಿ. ನಿಮ್ಮದೇನು ಖರ್ಚಿಲ್ಲ, ಆ ತಾಯಿಯನ್ನ ಪ್ರೀತಿಯಿಂದ ಕಂಡ್ರೆ ಸಾಕು. ನಾವು ಪ್ರೀತಿ ಕಾಣಿಸ್ಬೇಕು ಅಷ್ಟೇ, ಗೊತ್ತಾಯ್ತಲ್ಲ. ಗೊತ್ತಾಯ್ತೇನಪ್ಪ, ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೊಕ್ಕ ಬೇರೆ ಕೊಡ್ತಾರೆ ಡೆಲಿವರಿ ಆದ್ಮೇಲೆ, ಗೊತ್ತಾಯ್ತಲ್ಲ.
ಎಂತ ಮಾರ್ರೆ ಇವೆಲ್ಲ ಸವಲತ್ತುಗಳಿದ್ದಾವೆ. ಓ ಸರ್ಕಾರದ ಸವಲತ್ತು ಇಷ್ಟೆಲ್ಲ ಇದೆ. ಹೌದು. ರೊಕ್ಕ ಕೊಡೋದು ನಿಂಗೆ ಮೀನ್ ತಂದು ತಿನ್ನೋಕಲ್ಲ, ಮತ್ತೆ ಹೆಂಡತಿಗೆ ಪೌಷ್ಟಿಕ ಆಹಾರ ಕೊಡ್ಲಿಕ್ಕೆ. ಓ ನಿನ್ನ ಸೊಸೆಗೆ ಹೌದು. ಬೇರೆ ಬೇರೆ ಪದಾರ್ಥ ಮಾಡಿ ಹಾಕಬೇಕು. ಆ ಗರ್ಭಿಣತೆ ಚೆನ್ನಾಗಿರ್ಬೇಕಂತೇಳಿ ಎಲ್ಲ ಸಹಕಾರ ಕೊಡ್ತಿರುವಂತದ್ದು. ಗೊತ್ತಾಯ್ತಲ್ಲ? ಅರ್ಥ ಆಯ್ತವ? ನೀ ಚೆನ್ನಾಗಿರ್, ನಾ ಬರ್ತೀವಿ ಮಾರೆ. ಏ ಆಸ್ಪತ್ರೆ ಕರ್ಕೊಂಡು ಹೋಗಿ ಮರಿಬೇಡ. ಗೊತ್ತಾಯ್ತಲ್ಲ? ಈಗ ಹಾಲು ಕೊಡುವುದು ಹೇಳಿದ್ರು. ಮತ್ತೊಂದು ವಿಷಯಪ್ಪ, ಈಗ ಒಂದು ಒಳ್ಳೆ ವಿಷಯ ಏನು ಗೊತ್ತೀಗ, ಡೆಲಿವರಿ ಆದ್ಮೇಲೆ ಆ ತಾಯಿ ಏನಿದೆ ಡೆಲಿವರಿ ಆಗತ್ತಲ್ಲ, ಆದ ಅರ್ಧ ಗಂಟೆ ನಂತರದಲ್ಲಿ ಮಗುವಿಗೆ ತಾಯಿ ಎದೆಯನ್ನು ಕೊಡಿಸು ಮರಿಬಾರ್ದು ಮಾರೆ. ಎಂತದ? ಮೊದಲಿಗೆ ನಾವು ಹಾಲು ಕೊಡುವುದಿಲ್ಲ ಮಾರ, ನಾವು ಚೆಲ್ಲುತ್ತೇವೆ. ಅದು ಎಂತಗೆ? ಸರಿಯಿಲ್ಲ ಅದು. ಸುಮ್ಮನೆ ಇರೋ ಮರೆಯ. ಆ ಎದೆ ಹಾಲಿನಲ್ಲಿ ಇದೇನಿದೆಯಲ್ಲ ಅದು ಎಲ್ಲ ರೋಗ ನಿರೋಧಕ ಶಕ್ತಿ ಇರತ್ತೆ. ಆ ಮಗುವಿಗೆ ಆ ಎದೆಯಲ್ಲಿ ಹುಟ್ಟಿದ ಅರ್ಧ ಗಂಟೆ ಒಳಗೆ ಎಂತದ? ಈಗ ತಾಯಿ ಎದೆ ಹಾಲು ಕೊಟ್ರೆ ನನ್ನ ಹೆಂಡತಿ ಸೌಂದರ್ಯ ಹಾಳಾಗೋದಿಲ್ವಾ? ಎಂತದ ಮಾರೆ ಹೇಳ? ಎಂತ ಮಾರ ಹೇಳೋದು? ಅಲ್ಲ, ಎದೆ ಹಾಲು ಕೊಟ್ರೆ ಸೌಂದರ್ಯ ಹಾಳಾಗುತ್ತದೆ, ಬ್ಯೂಟಿ ಹಾಳಾಗುತ್ತದೆ. ಎಂತ ಮಾರ್ರೆ? ಅಲ್ಲ, ನಿನ್ನ ತಾಯಿ ನೋಡಿಲ್ಲವಾ? ಅವಳು 9 ಜನಗೆ ಹೇಳ್ತಿದ್ದಾರೆ, ಅವಳು ಎದೆ ಹಾಲು ಕೊಟ್ಟದ, ಅವಳು ಬ್ಯೂಟಿ ಆಗಿಲ್ಲವಾ? ಎದೆ ಹಾಲು ಕೊಟ್ಟೆ ಔಷಧ ಕಾಣುದಿಲ್ವಾ? ನೀನು ನಿನ್ನ ಹೆಂಡತಿ ಮತ್ತು ನನ್ನ ಹೆಂಡತಿ ಹೋದರೆ ಅಕ್ಕ ತಂಗಿ ಅಂತ ಹೇಳುತ್ತಾರೆ. ಹೇಳುದಿಲ್ಲ. ಸುಮ್ಮನೆ ಮಾರೆ, ಗೊತ್ತಾಯ್ತಲ್ಲ? ಅದಕ್ಕಾಗಿ ಮಗುವಿಗೆ ಎದೆ ಹಾಲು ಕೊಡೋದ್ರಿಂದ ಯಾವ ತೊಂದರೆಗಳಿಲ್ಲ. ಗೊತ್ತಾಯ್ತಲ್ಲ? ಹಂತ ಹಂತವಾಗಿ ಮಗು ಎದೆಯನ್ನ ಕೊಡಬೇಕು. ನಂತರದಲ್ಲಿ ಅದ್ರ ಜೊತೆಯಲ್ಲಿ ಪೂರಕ ಆಹಾರವನ್ನು ಕೊಡುವಂತ ವ್ಯವಸ್ಥೆ ಆಗಬೇಕು. ಗೊತ್ತಾಯ್ತಾ? ಏನೇ ಆದ್ರೂ ಕೂಡ ಮಗುಗೆ ಚೆನ್ನಾಗಿ ಬೆಳವಣಿಗೆ ಮಾಡಿಸಕ್ಕೆ ಸಹಕಾರ ಕೊಡಬೇಕು. ಆ ಗರ್ಭಿಣಿ ತಾಯರಿಗೆ ಸಹಿತ ಒಳ್ಳೆ ಪೌಷ್ಟಿಕಾಂಶ ಕೊಡ್ಬೇಕಪ್ಪ. ಅರ್ಥ ಆಯ್ತೇನಾ? ಇದು ಮಾಡಿದೆ, ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ. ಗೊತ್ತದಲ್ಲ? ಇದೆಲ್ಲ ಮಾಡಿದೆ. ಅದಕ್ಕಾಗಲೇ ನೀವು ಸರಿಯಾಗಿ ಯೋಚನೆ ಮಾಡು. ಅಂತ ಭೇದ ಭಾವ ಮಾಡಬೇಡ. ಗೊತ್ತಾಯ್ತಲ್ಲ? ನಾ ಬರ್ತೇನೆ, ನೀವು ಮಾತಾಡಿ ಮಾರೆ. ಗೊತ್ತಾಯ್ತು. ಈಗ ನನ್ನ ಹೆಂಡತಿ ನಾನು ಅಷ್ಟೇ ತಗೊಂಡು ನೀನು ಹೋಗಿ ಮೀನು ತೆಗೆದುಕೊಂಡು ಬರ್ತಾನೆ. ಆಯ್ತಾಯ್ತು, ಚೆನ್ನಾಗಿ ದೊಡ್ಡ ಬರ್ತೀನಿ. ಭೂಮಿಯನ್ನು ತಾಯಿ ಎನ್ನುವೆ, ಪ್ರಕೃತಿಯನ್ನು ಮಾತೆ ಎನ್ನುವೆ, ಹೆಣ್ಣು ಎತ್ತರೆ ಮೂಗು ಮುರಿವೆಯೋ, ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೋ, ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೋ. ಭೂಮಿಯನ್ನು ತಾಯಿ ಎನ್ನುವೆ, ಪ್ರಕೃತಿಯನ್ನು ಮಾತೆ ಹೆಣ್ಣು ಎಂದರೆ ಮೂಗು ಮುರಿವೆಯೋ, ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೋ, ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೋ. ಹುಟ್ಟುವಾಗ ತಾಯಿ ಒಡಲು, ಬೆಳೆಯುವಾಗ ತಾಯಿ ಮಡಿಲು, ಹುಟ್ಟುವಾಗ ತಾಯಿ ಒಡಲು, ಬೆಳೆಯುವಾಗ ತಾಯಿ ಮಡಿಲು. ನಿನ್ನ ಮೊದಲ ಮಾತೆ ಅಮ್ಮನಲ್ಲವೋ, ನಿನ್ನ ಮೊದಲ ಮಾತೆ ಅಮ್ಮನಲ್ಲವೋ, ಮನುಜ ನಿನ್ನ ಮೊದಲ ಮಾತೆ ಅಮ್ಮನಲ್ಲವೋ, ಮನುಜ ನಿನ್ನ ಮೊದಲ ಮಾತು ಅಮ್ಮನಲ್ಲವೋ. ಭೂಮಿಯನ್ನು ತಾಯಿಯನ್ನು, ಪ್ರಕೃತಿಯನ್ನು ಮಾತೆ ಹೆಣ್ಣು ಎಂದರೆ ಮೂಗು ಮುರಿವೆಯೋ, ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೋ, ಮನುಜ ನಿನ್ನ ಹೆತ್ತ ತಾಯಿ ಹೆಣ್ಣಲ್ಲವೋ.